ಇದೇ ಬರುವ ಮೇ 25ನೇ ತಾರೀಕು ಕಲಾಯಿಗುತ್ತು ಕೊಯ್ಲದಲ್ಲಿ ನಮ್ಮ SRK ಲಾಡರ್ಸ್ನ ಕೇಶವ ಅಮೆಯವರು ಅವರ ಸಿಬ್ಬಂದಿಗಳ ಜೊತೆಗೆ ಭಾಳ ದೊಡ್ಡ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ಅವರ SRK ಲಾಡರ್ಸ್ ಸಂಸ್ಥೆಯ ರಜತ ಮಹೋತ್ಸವದ ಸಂಭ್ರಮಾಚರಣೆ. ಈ ಆಚರಣೆಗೆ ಪೂರಕವಾಗಿ ಅವರು ಸುಮಾರು ಒಂದು 10 ಕಾರ್ಯಕ್ರಮಗಳನ್ನ ಆಯೋಜಿಸಿಕೊಂಡಿದ್ದರು. ಈ 10 ಕಾರ್ಯಕ್ರಮಗಳು ಕೂಡ ಭಾಳ ವಿಶೇಷವಾದ ಕಾರ್ಯಕ್ರಮಗಳು. ಅದು ವಿಕಲಚೇತನರ ಬಗ್ಗೆ ಇರುವಂಥ ಕಾರ್ಯಕ್ರಮಗಳಿರ್ಬೋದು, ಕೃಷಿಕರ ಬಗ್ಗೆ ಇರುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಳರೋಗಿಗಳ ಗೆ ಹಾಲು ಹಣ್ಣು ಹಂಪಲು ಹಂಚುವಂಥ ಕಾರ್ಯಕ್ರಮ ಇರ್ಬೋದು. ಒಟ್ಟಾಗಿ ಬಹಳ ಸಮಗ್ರವಾದ ಸಮಾಜಮುಖಿ ಯೋಚನೆಗಳ ಜೊತೆ ಕೇಶವರು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಪ್ರಶ್ನೆ ಇರ್ಬೋದು ಸಾಮಾನ್ಯವಾಗಿ, ಯಾಕೆ ನನಗೆ ನಿನ್ನೆ ಕೂಡ ಒಬ್ಬರು ಕೇಳಿದ್ರು, ಏನು ಕೇಶವರು ಇಷ್ಟು ದೊಡ್ಡ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅಂತೇಳಿ. ಕೇಶವರು ಕಾರ್ಯಕ್ರಮ ಮಾಡ್ತಾಯಿದ್ದಾರೆ ಅಂತೇಳಿದರೆ ಕೇಶವರ ವ್ಯಕ್ತಿತ್ವ ಆ ಥರದ್ದು. ನಾವು ಅದನ್ನು ಇಲ್ಲಿ ಉಲ್ಲೇಖ ಮಾಡುವಂಥ ವಿಚಾರ ಅಲ್ಲ. ಕೇಶವರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿದೆ, ಅವರಿಗೆ ದೃಷ್ಟಿ ಸಮಸ್ಯೆ, ಭಾಳ ಗಂಭೀರವಾದ ಸಮಸ್ಯೆ ಇದೆ. ಬಹುಶಃ ಅದನ್ನು ಅವರು ಇವತ್ತಿನವರೆಗೂ ಯಾರ ಜೊತೆ ಕೂಡ ಹೇಳಿಕೊಂಡವರಲ್ಲ. ನಾನು ಅವ್ರ ಜೊತೆಗೆ ಸುಮಾರು 12 ವರ್ಷದಿಂದ ಒಡನಾಟ ನನ್ನದು ಅವ್ರದ್ದು. ನಾನು ಸರ್ಕಾರಿ ಇಲಾಖೆಯಲ್ಲಿ ಇದ್ದಾಗ ಸೆಂಟ್ರಲ್ ಎಕ್ಸೈಸ್ ಮತ್ತು ಕಸ್ಟಮ್ಸ್ ಇಲಾಖೆಯಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೆ. ಆ ಸಂದರ್ಭದಲ್ಲಿ ನನ್ನ ವೃತ್ತಿಯ ಭಾಗ ಆಗಿ ನಾನು ಅವರಿಗೆ ಒಂದು ನೋಟಿಸ್ ಕೊಡಬೇಕಾಯಿತು. ನಮ್ಮ ವೃತ್ತಿಯಲ್ಲಿ ತುಂಬ ಜನರ ಜೊತೆ ನಮಗೆ ಈ ಥರ ಸಂದರ್ಭಗಳು ಬರ್ತದೆ. ಬಹುಶಃ ನನ್ನ ಜೀವನದಲ್ಲಿ ನಡೆದಂಥ ಒಂದು ಬಹಳ ವಿಶೇಷವಾದ ಘಟನೆ ಕೇಶವರ ಜೊತೆಗೆ ಆದಂಥ ಈ ನಮ್ಮ ಭೇಟಿ. ನೋಟಿಸ್ ಬಂದಾಗ ಸಾಮಾನ್ಯವಾಗಿ ಹೇಗೆ ಅಂತ ಹೇಳಿದರೆ, ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ, ಯಾರನ್ನೋ ಕನ್ಸಲ್ಟ್ ಮಾಡ್ತಾರೆ, ಇದೆಲ್ಲ ಮಾಡ್ತಾರೆ. ಕೇಶವರು ಆ ಥರ ಮಾಡಲಿಲ್ಲ. ನೇರ ನನ್ನ ಹತ್ರ ಬಂದು, ಸರ್ ಇದು ಏನು ವಿಷಯ, ಏನಾಗಬೇಕು, ಹೇಗೆ ಅಂತ ಕೇಳಿ ನನ್ನ ಹತ್ರವೇ ನೇರ ಚರ್ಚೆ ಮಾಡಿಕೊಂಡು ಅದಕ್ಕೆ ಆ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದರು. ನಾನು ಇದರಲ್ಲಿ ಉಲ್ಲೇಖ ಯಾಕೆ ಮಾಡ್ತೇನೆ ಅಂತೇಳಿದರೆ, ಕೇಶವರ ಒಟ್ಟು ವ್ಯವಹಾರಗಳೇ ಹಾಗೆ. ಅವರ ತಲೆಗೆ ಒಂದು ವಿಚಾರ ಬಂದರೆ ಅದನ್ನು ಸಂಪೂರ್ಣವಾಗಿ ಅದರ ಬಗ್ಗೆ ತಿಳ್ಕೊಂಡು ಅದಕ್ಕೆ ಒಬ್ಬ ಆ ಸಮಸ್ಯೆಯ ಸಾಲ್ವ್ ಮಾಡಲಿಕ್ಕೆ ಏನೆಲ್ಲ ಕೆಲಸಗಳು ಮಾಡಬೇಕಾ ಅದನ್ನು ಸಂಪೂರ್ಣವಾಗಿ ಅವರೇ ಯೋಚನೆ ಮಾಡಿಕೊಂಡು ಮಾಡಿ ಮುಗಿಸ್ತಾರೆ. ನಾನಿದು ಹೇಳಿದ್ದು ಕೇವಲ ಒಂದು ನೋಟಿಸಿನ ವಿಷಯ. ಆದರೆ ನನ್ನ ಗಮನಕ್ಕೆ ಬಂದಾಗೆ ಅವರ ಜೀವನ ಪೂರ್ತಿಯಲ್ಲಿ ಯಾವುದೇ ಇಂಥ ಸಂದರ್ಭ ಬಂದಾಗಲೂ ಕೂಡ ಅವರು ಎದೆಗುಂದದೆ ನೇರ ಆ ಸಮಸ್ಯೆಗೆ ಒಳಹೊಕ್ಕು ಮಾಡಬೇಕಾದ ಕೆಲಸಗಳನ್ನು ಮಾಡಿ ಮುಗಿಸ್ತಾರೆ. ಹಾಗೆ ಆಯಿತು. 1-2 ಸತಿ ನಾನು ಅವ್ರ ಜೊತೆಗೆ ಬೇರೆ ಕಡೆಗೆ ಹೋಗುವಂಥ ಸಂದರ್ಭ ಬಂತು. ಬೇರೆ ಯಾವುದೋ ಒಂದು ಲೈಸೆನ್ಸಿನ ವಿಚಾರಕ್ಕೆ ಅಥವಾ ಇನ್ಯಾವುದೋ ವಿಚಾರಕ್ಕೆ ಹೀಗೆ ಹೋಗೋ ವಿಚಾರ ಬಂತು. ಆವಾಗ ಒಂದು ಕೇಸಿನಲ್ಲಿ ಅಂತೂ ನನ್ನ ಹತ್ರ ಒಂದಷ್ಟು ಇನ್ಫಾರ್ಮೇಷನ್ ಯಾವುದೋ ಕೇಳಿದರು. ಅದು ರಾಜ್ಕೋಟ್ನಲ್ಲಿ ಅದಕ್ಕೆ ಸಂಬಂಧಪಟ್ಟ ವಿಚಾರ ಇದೆ ಅಂತೇಳಿ ಅವ್ರಿಗೆ ಗೊತ್ತಾಯಿತು. ಮರುದಿನ ನಾನು ಅವ್ರಿಗೆ ಫೋನ್ ಮಾಡ್ತೇನೆ, ನಾನು ರಾಜ್ಕೋಟಿಗೆ ಹೋಗ್ತಾ ಇದ್ದೇನೆ ಸರ್ ಅಂತ ಹೇಳ್ತಾರೆ ಅವರು. ಅಂದರೆ ಅವರ ಕೆಲಸದಲ್ಲಿ ತೊಡಗಿಕೊಳ್ಳುವಂಥ ಒಂದು ಕ್ರಮವೇ ಹಾಗೆ ಇಷ್ಟೆಲ್ಲ ಯಾಕೆ ಮಾಡ್ತಾರೆ ಅಂತೇಳಿದರೆ, ಅವರು ಒಂದು ಸಾಧಕ. ಅವರು ಅದು ಕೃಷಿ ವಿಭಾಗದಲ್ಲಿರ್ಬೋದು ಅಥವಾ ಸಾಮಾಜಿಕ ಕಾರ್ಯಗಳಲ್ಲಿರ್ಬೋದು. ಅವು ಕೃಷಿಕರಿಗೆ ಆಪ್ತ ಮಿತ್ರ ಅಂತ ಹಾಕ್ಕೊಂಡಿದ್ದಾರೆ ಇನ್ವಿಟೇಷನಲ್ಲಿ. ಅದು 100ಕ್ಕೆ 100 ಸತ್ಯ ಕೂಡ. ಯಾವುದೇ ವಸ್ತುವನ್ನೇ ಅವರ SRK ಲಾಡರ್ಸ್ನಲ್ಲಿ ಯಾವ ವಸ್ತುಗಳನ್ನೇ ಅವರು ತಯಾರಿ ಮಾಡಲಿ, ಅದು ಅವರ ಸ್ವಂತ ಉಪಯೋಗಕ್ಕೆ ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳುವಂಥ ಅಂಥ ಯೋಚನೆ ಇಟ್ಟುಕೊಂಡೇ ಅವರ ವಸ್ತುವನ್ನು ತಯಾರು ಮಾಡ್ತಾರೆ. ತನ್ನ ಸ್ವಂತ ಉಪಯೋಗಕ್ಕೆ ಯಾವ ಥರ ಮಾಡಬೇಕು ಅದೇ ಥರ ಮಾಡಿಕೊಳ್ತಾರೆ. ಅಂದರೆ ಅದರಲ್ಲಿ ಯಾವುದೇ ನ್ಯೂನತೆ ಇರಬಾರದು. ನಾಳೆ ಅದನ್ನು ಉಪಯೋಗಿಸೋವನಿಗೆ ಏನು ತೊಂದರೆ ಆಗಬಾರದು. ಇಲ್ಲಿ ದುಡ್ಡಿನ ವಿಚಾರ ಇಲ್ಲ, ಅದು ಎಷ್ಟೇ ಖರ್ಚು ಬಂದರೂ ಕೂಡ ನಾನು ಅದು ಮಾಡ್ತೇನೆ ಅಂತ ಹೇಳುವಂಥ ಒಂದು ಬಹಳ ಸ್ಪಷ್ಟವಾದ ಯೋಚನೆ ಅವರದು. ಅಂಥ ಒಂದು ಕೆಲಸ ಅವರು ಮಾಡ್ತಾ ಇರುವಂಥದ್ದು. ಇನ್ನೊಂದು ವಿಚಾರ ನಾನು ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿದೆ.
ನನ್ನ ಮನೆ ಕಟ್ತಾ ಇರುವಂಥ ಸಂದರ್ಭದಲ್ಲಿ ಅವರಿಗೆ ನನ್ನ ಮನೆಯದು ಒಂದು ಸ್ವಲ್ಪ ಸ್ಟೀಲ್ ಫ್ಯಾಬ್ರಿಕೇಷನ್ ವರ್ಕ್ ಅವರಿಗೆ ಕೊಟ್ಟಿದ್ದೆ ನಾನು. ಸ್ಟೇನ್ಲೆಸ್ ಸ್ಟೀಲ್ದು ರೀಲಿಂಗ್ಸ್ ಮಾಡುವಂಥ ಕೆಲಸ. ಎಲ್ಲ ಕೆಲಸ ಆಯಿತು. ಆದಮೇಲೆ ಬಂದರು ಅವರು. ನಮ್ಮ ಮನೆಗೆ ಬರ್ತೇನೆ ಅಂತೇಳಿ ನಾನು ಹೇಳಿದೆ, ಕೇಶವ್ ಎಲ್ಲ ಕೆಲಸ ಆಗಿದೆ, ನೀವು ಏನು ಬರಬೇಕಾಗಿಲ್ಲ, ಅದಕ್ಕಾಗಿ ಬರಬೇಕಾಗಿಲ್ಲ ಅಂತ. ಇಲ್ಲ, ನಾನು ಬರೋದೇ ಸರ್ ಅಂತ. ಬಂದು ಮನೆ ಒಳಗೆ ಅವರು ಬರಲೇ ಇಲ್ಲ. ಫಸ್ಟ್ ಆ ಕೆಲಸಗಳನ್ನ ಅವ್ರು ಏನು ಕೆಲಸ ಅವ್ರಿಗೆ ಕೊಟ್ಟಿತ್ತು ಆ ಕೆಲಸಗಳನ್ನ ಎಲ್ಲ ನೋಡ್ಕೊಂಡು ಬಂದರು. ಅಂದರೆ ಅವರಿಗೆ ದೃಷ್ಟಿ ಸಮಸ್ಯೆ ಇದೆ. ಕೈಯಿಂದ ಎಲ್ಲ ನೋಡಿಕೊಂಡು ಬಂದರು. ಕೊನೆಗೆ ಹೇಳಿದರು, ಸರ್ ಎಲ್ಲ ಸರಿಯಾಗಿದೆ ಅಂತ ನೀವು ಹೇಳಿದ್ದೀರಿ, ಒಂದು ಸರಿಯಾಗಿಲ್ಲ ಅಂತ ಹೇಳಿದರು. ಅದೇನು ಕೇಶವ್ರೆ, ಅದು ನನಗೆ ಗೊತ್ತಾಗಲಿಲ್ಲಲ್ಲ ಅಂತ. ಇಲ್ಲ ಸರ್, ಅದು ಒಂದು ಗೇಟ್ ಕೂತ್ಕೊಳಿಸಿದ್ದಾರೆ ಸಣ್ಣದು, ಅದು ಎಲ್ಲನೇ ಆಗಲಿಲ್ಲ, ಅದರಲ್ಲಿ 1 ಸೆಂಟಿಮೀಟ್ರ್ ವ್ಯತ್ಯಾಸ ಉಂಟು ಅಂತೇಳಿ. ಅಂದರೆ ನಾನು ಹೇಳೋದು, ಎಲ್ಲವೂ ಸರಿ ಇದ್ದವರು, ಎಲ್ಲವೂ ಮಾಡುವವರು, ಎಲ್ಲ ಕೆಲಸಗಳನ್ನು ಮಾಡ್ತಾ ಇರುವವರು ನಮ್ಮಂಥವರು ಎಷ್ಟೋ ಸತಿ ನಾವು ಮಾಡಬೇಕಾದ ಕೆಲಸಗಳನ್ನ ಅಷ್ಟೊಂದು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದೇವೆ ಅಂತ ಹೇಳುವಂಥ ಪ್ರಶ್ನೆ ನನ್ನಲ್ಲಿ ಯಾವಾಗ ಮೊದಲಾಗಿ ಮೂಡಿದ್ದು. ಈ 1 ಸೆಂಟಿಮೀಟ್ರ್ ಅಲೈನ್ಮೆಂಟಲ್ಲಿ ಹೆಚ್ಚು ಕಡಿಮೆ ಆಗಿದ್ದು ಏನೋ ನನ್ನ ಗೇಟಲ್ಲೇನೋ ಆಗಲಿಕ್ಕೇನಿಲ್ಲ. ಆದರೆ ಅವರ ಸಮರ್ಪಣೆ ಯಾವ ಮಟ್ಟದ್ದು ಅಂತ ಹೇಳುವಂಥದ್ದು ನನಗೆ ಆಗ ಬಹಳ ಸ್ಪಷ್ಟವಾಗಿ ಗಮನಕ್ಕೆ ಬಂದಂಥದ್ದು. ಇಂಥ ಒಂದು ಸಂಸ್ಥೆಯವರು, ಇಂಥ ಒಂದು ಅದ್ಭುತ ವ್ಯಕ್ತಿ ಇವತ್ತೊಂದು ಬಹಳ ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಕೊಯ್ಲದಲ್ಲಿ 25ನೇ ತಾರೀಕಿಗೆ ಮಧ್ಯಾಹ್ನ 1 ಗಂಟೆಯಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಮಧ್ಯರಾತ್ರಿವರೆಗೂ ಕಾರ್ಯಕ್ರಮ ನಡೀತದೆ. ಬಹುಶಃ ನಾವೆಲ್ಲ ಸಮಾಜ ಬಾಂಧವರು, ಸಾರ್ವಜನಿಕರು, ಕೃಷಿಕರು, ಎಲ್ಲ ವರ್ಗದವರು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳಲೇಬೇಕು. ಒಬ್ಬ ಸಾಧಕ ಏನೇನು ಮಾಡ್ಬೋದು, ಏನೇನು ಮಾಡಿದ್ದಾನೆ ಅಂತ ಹೇಳೋದನ್ನು ಭಾಳ ಹತ್ತಿರದಿಂದ ನಮಗೆ ನೋಡುವಂಥ ಅವಕಾಶ ಇದೆ. ಇದರಲ್ಲಿ ನಮಗೆ ಭಾಳ ಕಲಿಯುವಂಥದ್ದು ಇದೆ. ಸಾಮಾನ್ಯವಾಗಿ ನಾವು ಸಮಾಜದಲ್ಲಿ ಬದುಕಬೇಕಾದ್ರೆ ನಾವು ಕೇಶವರಿಂದ ಕಲಿಯುವಂಥದ್ದು 10-100 ವಿಚಾರಗಳಿದೆ ಅಂತ ಹೇಳುವಂಥದ್ದು ನಮಗೆ ಅವರ ಈ ಕಾರ್ಯಕ್ರಮದ ಆಯೋಜನೆಯಲ್ಲಿ ಗೊತ್ತಾಗ್ತದೆ. ನಾವು ಅದನ್ನು ಕಣ್ಣಾರೆ ಆ ದಿವಸ ಕಾಣುವಂಥ ಅವಕಾಶ ಕೂಡ 25ನೇ ತಾರೀಕಿಗಿದೆ. ನಾವೆಲ್ಲರೂ ಆ ದಿವಸ ಅಲ್ಲಿ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ತುಂಬ ಯಶಸ್ಸು ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಕಳಕಳಿಯ ವಿನಂತಿ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.